ಸುರತ್ಕಲ್ ತಾತ್ಕಾಲಿಕ ಮಾರುಕಟ್ಟೆಗೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಭೇಟಿ ನೀಡಿ ಸಮಸ್ಯೆಗಳ ಕುರಿತು ಅವಲೋಕಿಸಿದ್ರು. ಮೀನು ಮಾರುಕಟ್ಟೆಯಲ್ಲಿ ನೀರು ನಿಂತು ದುರ್ವಾಸನೆ ಬರ್ತಿದೆ. ಮಳೆ ನೀರು ಹರಿದು ಮೀನು ಹಾಳಾಗುವ ಸ್ಥಿತಿ ಇದೆ. ಮೀನು ಮಾರಾಟ ಮಾಡುವ ಕಟ್ಟೆ ಎತ್ತರವಾಗಿದ್ದು ಪ್ರಾಯವಾದ ಮಹಿಳೆಯರಿಗೆ ಹತ್ತಲು ಇಳಿಯಲು ಸಮಸ್ಯೆಯಾಗಿದೆ ಎಂದು ಮೀನು ಮಾರಾಟಗಾರರು ಅಳಲು ತೋಡಿಕೊಂಡರು. ಹೂವಿನ ಮಾರುಕಟ್ಟೆ ಮಾಂಸದ ಅಂಗಡಿ ಬಳಿ ನೀಡಿರುವುದರಿಂದ ಪೂಜೆಗೆ ಹೂ ಕೊಳ್ಳುವವರು ಬರುತ್ತಿಲ್ಲ. ಅಲ್ಲದೆ ಮಳೆ ನೀರು ಕೆಸರು ನೀರು ಹರಿಯುತ್ತಿದೆ ಎಂದು ತೂರಿಕೊಂಡರು. ಇನ್ನು ವಿದ್ಯುತ್ ಅವಘಡದಿಂದ ನಷ್ಟಕ್ಕೊಳಗಾದ ಅಂಗಡಿ ಮಾಲೀಕರಿಗೆ ಪರಿಹಾರ ನೀಡುವ ಕುರಿತು ಆಯುಕ್ತರೊಂದಿಗೆ ಚರ್ಚಿಸಲಾಗುವುದು ಹಾಗೂ ಮಾರುಕಟ್ಟೆಯ ಸಮಸ್ಯೆ ನಿವಾರಣೆಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಭರವಸೆ ನೀಡಿದರು. ತಾತ್ಕಾಲಿಕ ಟೆಂಪರರಿ ಸ್ಟ್ರಕ್ಚರ್ ಆದರೂ ಸಹ ದಿನನಿತ್ಯ ಜನ ಇದರಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ದಿನನಿತ್ಯದ ಬಿಸ್ನೆಸ್ ಏನಿರ್ಬೋದು ಅದನ್ನು ಮಾಡಬೇಕಾದ ಅವಶ್ಯಕತೆ ಖಂಡಿತ ಉಂಟು. ಎಲ್ಲರೂ ಸಹ ಅಲ್ಲಿಂದ ಯಾವುದೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಇಲ್ಲೆಲ್ಲ ವ್ಯವಸ್ಥೆ ಸರಿ ಇರ್ತದೆ ಅನ್ನುವಂಥ ಆಸೆಯಿಂದ ಇಲ್ಲಿ ಬಂದಿದ್ದಾರೆ. ಈಗ ಇಲ್ಲಿ ನೋಡಿದರೆ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಕೆಲವುದುಂಟು. ಆ ಮೀನು ಮಾರಾಟಗಾರ ಹೆಂಗಸರು ಏನು ಕೂತಿದ್ದಾರೆ ಅಲ್ಲಿರುವ ವಾಟರ್ ಡ್ರೈನೇಜ್ ಸ್ಯಾನಿಟೇಷನ್ ಸ್ವಲ್ಪ ಹೆಲ್ತ್ ಹೆಜಾರ್ಡ್ ಆಗುವಂಥ ಸಾಧ್ಯತೆಗಳುಂಟು. ಅಥವಾ ಸ್ಟೆಪ್ ಡೌನ್ ಆಗಲಿಕ್ಕೆ ಅಲ್ಲಿ ಸ್ವಲ್ಪ ಏಜ್ ಆದವರು ಇರೋದ್ರಿಂದ ಅದು ಸಮಸ್ಯೆಗಳುಂಟು. ಹೂವಿನ ಮಾರ್ಕೆಟ್ಗಳಲ್ಲಿ ಕೆಲವು ಏರಿಯಾಗಳಲ್ಲಿ ಲೈಟ್ ಇಲ್ಲ. ಒಳಗೆ ಅದನ್ನೀಗ ನಾನು ನೋಡಬೇಕು ಇಂಜಿನನ್ನು ಕರೆದು. ಕೆಲವು ಏರಿಯಾಗಳಲ್ಲಿ ಈ ಹೀಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದ್ದ ಕಾರಣ ಅಲ್ಲಿ ಒಳಗೆ ಸಹ ಹೀಟ್ ಉಂಟು. ಆಲ್ರೆಡಿ ಎಕ್ಸಾಸ್ಟ್ ಫ್ಯಾನ್ಸ್ಗಳಿಲ್ಲ, ಟೆಂಪ್ರೇಚರ್ ಲೆವೆಲ್ ಜಾಸ್ತಿ ಆಗ್ತದೆ. ಮತ್ತು ಸ್ವಲ್ಪ ಫೈರ್ ಹೆಜಾರ್ಡ್ ಆಗುವಂಥ ಸಾಧ್ಯತೆಗಳು ಉಂಟಾ ಇಲ್ವ ಅಂತ ನಾನು ಇಂಜಿನ್ಗಳನ್ನು ನೋಡಿ ಕರೆಸಿ ಮಾತಾಡಬೇಕು. ಯಾಕಂದರೆ ಏನೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಹೋಗಿ ಬೇರೆಯವರ ಜೀವನಕ್ಕೆ ಬೇರೆಯವರ ಜೀವಕ್ಕೆ ಅಪಾಯ ಆದರೆ ಅದು ಸಹ ಡೇಂಜರ್. ಯಾಕಂದರೆ ಇಲ್ಲಿ ಆಲ್ರೆಡಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಕಾರ್ಪೊರೇಟರ್ ತಿಲಕ್ ರಾಜ್ ಕೃಷ್ಣಾಪುರ, ಗುಣಶೇಖರ್ ಶೆಟ್ಟಿ, ಸುಮಿತ್ರಾ ಕರಿಯಾ, ವಿಠಲ್ ಸಾಲಿಯಾನ್, ಜೆಇ ಕೃಷ್ಣಮೂರ್ತಿ ರೆಡ್ಡಿ ಉಪಸ್ಥಿತರಿದ್ದರು.